ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸುರತ್ಕಲ್ ಪ್ರಖಂಡ ಇದರ ಆಶ್ರಯದಲ್ಲಿ ಕೋವಿಡ್ ಕಾಲದಲ್ಲಿ ವಾರಿಯರ್ಸ್ಗಳಾಗಿ ಶ್ರಮ ವಹಿಸಿದ ವೈದ್ಯರುಗಳಿಗೆ ಆರೋಗ್ಯ ಸಿಬ್ಬಂದಿಗಳಿಗೆ ಅಭಿನಂದನಾ ಕಾರ್ಯಕ್ರಮವು ಮುಕ್ಕ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ಜರುಗಿತು। ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಮಾತನಾಡಿ, ವಿಶ್ವವು ಕೋವಿಡ್ ಮಹಾಮಾರಿಯಿಂದ ಸಾಕಷ್ಟು ಸಾವು ನೋವನ್ನು ಅನುಭವಿಸಿದೆ। ಇಂತಹ ಸಂದರ್ಭಗಳಲ್ಲಿ 1ನೇ 2ನೇ ಅಲೆಯನ್ನ ಯಶಸ್ವಿಯಾಗಿ ಎದುರಿಸಿದ್ದೇವೆ। ಇದಕ್ಕೆಲ್ಲ ಮೂಲ ಕಾರಣ ವೈದ್ಯರು, ಆರೋಗ್ಯ ಕಾರ್ಯಕರ್ತೆಯರ ಶ್ರಮ ಅವಿರತವಾಗಿದೆ ಎಂದು ಹೇಳಿದರು। ಈ ಕೊರೋನಾದ ಕಾರಣದಿಂದಾಗಿ ತತ್ತರಿಸಿದೆ। ಕಳೆದ ವರ್ಷ ಜಗತ್ತಿಗೆ ಸಾಂಕ್ರಾಮಿಕ ರೋಗ ಬರಬೇಕಾದ್ರೆ ಜಗತ್ತಿನಲ್ಲಿದ್ದಂಥ ಎಲ್ಲ ದೇಶಗಳು ಯೋಚನೆ ಮಾಡಬೇಕು, ಹೇಳಿಕೆ ಪ್ರಾರಂಭ ಮಾಡಿದ್ದು ಭಾರತದಲ್ಲಿ ಹತ್ತಿರ 130-135 ಕೋಟಿ ಜನ ಇದ್ದಾರೆ। ಆ ದೇಶ ಈ ಕೋವಿಡ್ನಿಂದ ಹೇಗೆ ಪಾರಾಗ್ತದೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ಎಲ್ಲ ದೇಶಗಳು ಚಿಂತೆ ಮಾಡ್ತಾ ಇದ್ರು। ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದ ವಿಶ್ವಸಂಸ್ಥೆಯು ಕೂಡ ಭಾರತದ ಮೇಲೆ ನಿಗಾ ಇಡಬೇಕು, ಭಾರತ ಇದನ್ನು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು, ಇಲ್ಲದಿದ್ದರೆ ಮುಂದೆ ಭಾರತಕ್ಕೆ ದೊಡ್ಡದಾದಂಥ ಸಮಸ್ಯೆ ಎದುರಾಗಿದೆ ಅಂತೇಳಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟರು। ಆದರೆ ನಾವು ಆಶ್ಚರ್ಯದ ರೀತಿಯಲ್ಲಿ 1ನೇ ಅಲೆ ಇರ್ಬೋದು, 2ನೇ ಅಲೆ ಇರ್ಬೋದು, ನಾವನ್ನು 135 ಕೋಟಿ ಜನಸಂಖ್ಯೆ ಇದ್ದಂಥ ಭಾರತ ನಾವು ಆ ಕೊರೋನಾದ ವಿರುದ್ಧ ಎದುರಿಸಿ ನಾವು ಅದನ್ನು ಗೆದ್ದಿದ್ದೇವೆ। ಕಾರ್ಯಕ್ರಮದಲ್ಲಿ ಬಜರಂಗದಳ ರಾಜ್ಯ ಸಂಚಾಲಕ ಸುನಿಲ್ ಕೆಆರ್, ಮುಕ್ಕ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್, ಶ್ರೀನಿವಾಸ್ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ವಿನೋದ್ ಪ್ರೇಮ್ ಸಿಂಗ್, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸುರತ್ಕಲ್ ಪ್ರಖಂಡ ಉಪಾಧ್ಯಕ್ಷ ರಘು ಡಿ ಕೋಟ್ಯಾನ್, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸುರತ್ಕಲ್ ಪ್ರಖಂಡ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರುಗಳಾದ ವರುಣ್ ಚೌಟ, ಶೋಭಾ ರಾಜೇಶ್, ಸರಿತಾ ಶಶಿಧರ್ ಉಪಸ್ಥಿತರಿದ್ದರು। ಶರತ್ ಸಾಲ್ಯಾನ್ V4 ನ್ಯೂಸ್, ಮಂಗಳೂರು।